ಆಪರೇಷನ್ ಕಮಲ ಅನ್ನುವಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಆರಂಭಿಸಿ ಅದನ್ನು ಮತ್ತೆ ಪುನಃ ಕರ್ನಾಟಕದಲ್ಲಿ ಪ್ರಯೋಗ ಮಾಡಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿದಂಥ ಬಿ ಜೆ ಪಿಯ ಸರ್ಕಾರ ಎಲ್ಲ ರಂಗಗಳಲ್ಲಿಯೂ ಕೂಡ ಕೇಸರೀಕರಣವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿತು. ಆದರೆ ಇಡೀ ದೇಶದಲ್ಲಿ ಆದದ್ದು ಏನು ಅಂತ ಹೇಳಿದರೆ ಕೇಸರೀಕರಣ ಆಗಲಿಲ್ಲ, ಕೆಸರೀಕರಣ ಆಯಿತು. ಎಲ್ಲ ಕಡೆ ಕೆಸರನ್ನು ಅವರು ಚೆಲ್ಲುತ್ತಾ ಬಂದರು, ಕೊಳಕನ್ನು ಚೆಲ್ಲುತ್ತಾ ಬಂದರು. ಹಾಗೆ ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಮಾಡಬೇಕು, ಅದನ್ನು ಕೂಡ ಕೇಸರೀಕರಣ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಅವರು ಪಟ್ಟದ್ದು ಅಂತ ನನಗನ್ನಿಸ್ತದೆ. ಪಠ್ಯಪುಸ್ತಕವನ್ನು ಕೂಡ ಕೇಸರೀಕರಣ ಮಾಡಿದರು. ಅದಕ್ಕೊಂದು ಸಮಿತಿಯನ್ನು ಮಾಡಿದರು. ಯಾರು ಅದರ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದರೆ ಒಬ್ಬರು ತೃತೀಯ ದರ್ಜೆಯ ಲೇಖಕರು, ಫೇಸ್ಬುಕ್ಗಳಲ್ಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತೃತೀಯ ದರ್ಜೆಯಲ್ಲಿ ಬರೆಯುವಂತಹ ಒಬ್ಬರು ಲೇಖಕರು, ರೋಹಿತ್ ಚಕ್ರತೀರ್ಥ. ನಮಗೆಲ್ಲ ಗೊತ್ತುಂಟು, ಕುಖ್ಯಾತರಾಗಿದ್ದಾರೆ ಈಗ ಅವರು. ನಾನು ಯಾಕೆ ಅವರನ್ನು ತೃತೀಯ ದರ್ಜೆಯ ಲೇಖಕರು ಅಂತ ಹೇಳ್ತೇವೆ ಅಂತ ಹೇಳಿದರೆ, ಅವರ ಬರವಣಿಗೆಯಲ್ಲಿ ಅವರ ದರ್ಜೆಯನ್ನು ನಮಗೆ ತೋರಿಸಿದ್ದಾರೆ. ನಾಡಗೀತೆಗೆ ಅವಮಾನವನ್ನು ಮಾಡಿದ್ದಾರೆ, ನಾಡಗೀತೆಯನ್ನು ತಿರುಚಿದ್ದಾರೆ, ಅದರಲ್ಲಿ ರಾಜಕೀಯವನ್ನು ಬೆರೆಸಿದ್ದಾರೆ. ಇದು ತೃತೀಯ ದರ್ಜೆ ಆಗ್ತದೆ. ಅದೇ ರೀತಿ ಇನ್ನೊಂದು ಕಡೆ ಪೈಗಂಬರನ್ನು ಅವರು ನಿಂದಿಸಿದ್ದಾರೆ. ಅವರು ಹ್ಯಾಶ್ಟ್ಯಾಗ್ ಹಾಕಿ ಜೈ ಮೋದಿ ಜೈ ಪೈಗಂಬರ್ ಅಂತ ಮೋದಿಯವರನ್ನು ಪೈಗಂಬರಿಗೆ ಹೋಲಿಸಿ ಒಂದು ಟ್ವೀಟ್ ಎಲ್ಲ ಮಾಡಿದ್ರು. ಅವರನ್ನು ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹೀಗೆ ಮಾಡಿದಂತಹ ಪಠ್ಯಪುಸ್ತಕ ಸಮಿತಿಯ ಪರಿಷ್ಕರಣೆ ಆದಾಗ, ಅದರ PDF ಹೊರಗೆ ಬಂದಾಗ ಅನೇಕ ಲೋಪಗಳು, ಅನೇಕ ದೋಷಗಳು ನಾವು ಅದರಲ್ಲಿ ಕಂಡೆವು. ಇಡೀ ನಾಡಿನಾದ್ಯಂತ ಪ್ರತಿಭಟನೆಗಳಾಗ್ತದೆ ಈ ಚಕ್ರತೀರ್ಥ ಅವರ ವಿರುದ್ಧ. ಈ ಪ್ರತಿಭಟನೆಗಳು ಆದರೂ ಚಕ್ರತೀರ್ಥರ ಅವರು ಎದೆಗುಂದುವುದಿಲ್ಲ. ಅವರ ಏನು ಮಾಡಿದ್ದಾರೆ ಅದನ್ನು ಅವರು ಸಮರ್ಥನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನಮಗೆಲ್ಲ ಆಶ್ಚರ್ಯ ಆಗ್ತದೆ, ಈ ಒಬ್ಬ ತೃತೀಯ ದರ್ಜೆಯ ಒಬ್ಬ ಲೇಖಕನು ಕೂಡ ಎಷ್ಟು ಸಮರ್ಥನೆ ಮಾಡ್ತಾನೆ, ಇವರಿಗೆ ಆ ಧೈರ್ಯ ಎಲ್ಲಿಂದ ಬಂತು ಅನ್ನೋದು ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ಆದರೆ ಇವತ್ತು ಅದು ಧೈರ್ಯದ ಮೂಲ ಯಾವುದು ಅನ್ನೋದು ನಮಗೆ ಗೊತ್ತಾಯಿತು. ಅದು ನಿನ್ನೆ ದಿವಸ ಏನು ಚಕ್ರತೀರ್ಥ ಅವರು ಬೆಳ್ತಂಗಡಿಗೆ ಬಂದಿದ್ದರು. ವೇಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಏನು ಬಂದಿದ್ದರು, ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ನನ್ನ ಮೇಲೆ ಆಪಾದನೆಗಳು ಬಂದಾಗ, ನನ್ನ ಮೇಲೆ ವಿವಾದಗಳು ಉಂಟಾದಾಗ, ಪಠ್ಯಪುಸ್ತಕ ಸಮಿತಿಯಲ್ಲಿ ಆದ ಗೊಂದಲಗಳೆಲ್ಲ ಆದಾಗ ನನ್ನ ಬೆನ್ನ ಹಿಂದೆ ನಿಂತು ನನ್ನನ್ನು ಪೊರೆದವರು, ನನಗೆ ಶಕ್ತಿಯನ್ನು ನೀಡಿದವರು ಬೆಳ್ತಂಗಡಿಯ ಶಾಸಕರು, BJPಯ ಶಾಸಕರು ಮಾನ್ಯ ಹರೀಶ್ ಪೂಂಜಾ ಅವರು ಅಂತ. ಅಂದರೆ ಇದು ನಮಗೆ ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಏನೆಲ್ಲ ಅಧ್ವಾನಗಳು ಪಠ್ಯಪುಸ್ತಕಗಳಲ್ಲಿ ಆಯಿತು, ನಮ್ಮೆಲ್ಲ ದಾರ್ಶನಿಕರಿಗೆ ಅವಮಾನಗಳಾಯಿತು, ಪಠ್ಯಪುಸ್ತಕದಿಂದ ಇವರನ್ನೆಲ್ಲ ಕಿತ್ತು ಹಾಕಲಾಯಿತು. ಇದರ ಎಲ್ಲದರ ಹಿಂದೆ ಬೆಳ್ತಂಗಡಿಯ BJPಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರು ಇದ್ದಾರೆ ಅನ್ನುವುದು ನಮಗೆ ಅವರ ಮಾತಿನಿಂದಲೇ ಸ್ಪಷ್ಟ ಆಯಿತು. ಏನು ಅಲ್ಲಗಳಿಲ್ಲ ಹರೀಶ್ ಪೂಂಜಾ ಅವರು, ಏನು ನಾನಿರಲಿಲ್ಲ ಅವರ ಬೆನ್ನ ಹಿಂದೆ ಅಂತ ಹೇಳಲಿಲ್ಲ. ಅವರು ಹರೀಶ್ ಪೂಂಜಾ ಅವರು ರೋಹಿತ್ ಚಕ್ರತೀರ್ಥ ಅವರ ಬೆನ್ನ ಹಿಂದೆ ಅವತ್ತು ಇದ್ದರು. ಮೂಲಕ ಇಡೀ ಬಿಲ್ಲವ ಸಮಾಜಕ್ಕೆ ಅವರು ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಇಲ್ಲದೆ, ನಿಮ್ಮ ಬೆಂಬಲವಿಲ್ಲದೆ ನಾನು ಈ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬಲ್ಲೆ ಅನ್ನುವಂಥ ಚಾಲೆಂಜನ್ನು ಅವರು ಇಂಡೈರೆಕ್ಟಾಗಿ ಹಾಕಿದ್ದಾರೆ.